ಸುದರ್ಶನ, ಯಾಕಪ್ಪ ಅವರಿಗೆ ಕಷ್ಟ ಕೊಡುವುದಕ್ಕೆ ಹೋದೆ ನಾನು? ಗರಗರ 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 ತಿರುಗುತ್ತಾ ಉಂಟು. ಅದು ತಿರುಗುವಾಗ ಒಂದು ಬಿಂದು ಮೈಗೆ ಸೋಕಿದ್ರು ಅಲ್ಲಿ ಇಷ್ಟು ದೊಡ್ಡ ಗುಳ್ಳೆ ಬಂದಿತ್ತು ಅಂತ ನಾನು ನೋಡಿಸ್ತಾ ಇದ್ದಾನೆ. ಇಷ್ಟೆಲ್ಲ ನಾನು ಮುಂದುವರಿಯಕ್ಕೆ ಕಾರಣ ಯಾರು? ದೇವೇಂದ್ರ ಅಲ್ವಾ? ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಬಟ್ಟೆಯ ಸೊಂಟದಲ್ಲಿ ನಿಲ್ಲುವುದಿಲ್ಲ. ಬಟ್ಟೆಯಲ್ಲಿ ನಾನು ಓಡ್ತಾ ಇದ್ದೇನೆ. ಬನ್ನಿ 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 ಮಾತಾಡು. ನೀನು ನನಗೆ ಚೆನ್ನಾಗಿ ಗಾಳಿ ಹಾಕಿ ಕಳಿಸಿದೆಯಲ್ಲ. ಹೌದು. ನಿಮ್ಮಂತವರು ಯಾರು ಇಲ್ಲ, ಕೇಳಲಿಕ್ಕೆಲ್ಲ ನೀವು ಅಂತ. ಅಯ್ಯೋ ಪುಣ್ಯಾತ್ಮ, ಏನಾಯ್ತು? ನನ್ನನ್ನು ಸುದರ್ಶನ ಓಡಿಸ್ತಾ ಇದ್ದಾನೆ. ನನ್ನ ಪ್ರಾಣ ತೆಗಿತಾ ಇದ್ದಾನೆ. 3 ಲೋಕಾಧೀಶರೇ, ನಿಮ್ಮ ರಾಜನೇ, ನಿಮ್ಮ 30 ಕೋಟಿ ದೇವತೆಗಳ ಅಧಿಪನೇ, ಶಕದಲ್ಲಿ ಮಕದಲ್ಲಿ ಅವಿರ್ಭಾಗವನ್ನು ತಕೊಳ್ಳುವವರೇ, ಓ ನನ್ನ ದೊರೆಯೇ, ಓ ಇಂದ್ರನೇ, ಇಲ್ಲ ಒಮ್ಮೆ ಕಾಪಾಡು ಪುಣ್ಯಾತ್ಮ. ಇಲ್ಲ ಸ್ವಾಮಿ, ನಿಮ್ಮ ಲಾಲಿಸುವನೆಂಬ ನುಡಿಯ ಮುನೀಂದ್ರ ಆಶ್ರೀಲೋಲನ ಚಕ್ರ ನಿಗ್ರಹ ಬೆನ್ನಿಂದ ಆಲೋಚಿಸಲು ಬರದಂತಗ ಕಾರ್ಯ ನೀನು ಬೇಳಲಾಗದು ಯೋಚಿಸಲಿ ಎನ್ನ ನೆಲೆಯ. ಏನು ಮಾತಾಡ್ತಾ ಇದ್ದಿ? ನೀನಾಗ್ಬೇಕಷ್ಟೇ ಚಕ್ರವನ್ನು ನಿಲ್ಲಿಸಲಿಕ್ಕೆ. ಹೇಳಿದಲ್ವ ಅಂಬರೀಷನಲ್ಲಿ ಹೋಗಿ ಕೇಳಿ ಅಂತ. ನಾನು? ಹೌದು ಸ್ವಾಮಿ, ಬನ್ನಿ ಇಲ್ಲಿ. ನಾನೊಂದು ಸುಮ್ಮನೆ ಹೇಳಿದಪ್ಪ, ಅವನಲ್ಲಿ ಚಕ್ರ ಉಂಟು ಅಂತ, ನಿಮ್ಮಲ್ಲಿ ಹೋಗಿ ಕೇಳಿ ಅಂತ ಹೇಳಿದ್ದು ನಾನು. ಹೇಳಿದ್ದು ನೀವು ಹೋಗಿ ಕೇಳಬಾರ್ದು. ತೊಂದರೆ ಆಗ್ತಾ ಉಂಟು. ನಾಳೆ ಏರಿ ಬಂದ್ರು ಬಂದ ಅಂಬರೀಷ, ಅದೆಲ್ಲ ನಿಮ್ಮಂತವರು ಕೇಳಬೇಕಾದ ವಿಷಯ ಅಂತ. ಹೌದು, ನಾನು ಹೇಳಿದ್ದೌದು. ಈಗ ದೇವರು ಕೊಟ್ಟದ್ದು ಚಕ್ರ ಅಲ್ವಾ? ಅದನ್ನು ಕೇಳಲಿಕ್ಕೆ ನೀವು ಯಾಕೆ ಸುಮ್ಮನೆ? ನಿಮ್ಮ ಕೆಲಸ ಎಷ್ಟುಂಟು ಅಷ್ಟು ಮಾಡಬೇಕು ಸ್ವಾಮಿ. ನಾನು ನಿನ್ನಲ್ಲಿ ಅದನ್ನೆಲ್ಲ ಹೇಳಿದ್ದು. ಹೌದು, ದೇವರು ಕೊಟ್ಟದನ್ನು ನೀನು ಯಾಕೆ ಹೊಟ್ಟೆ ನೋವು ಪಡುವುದು ಅಂತ. ಹೌದು, ನೀನು ನನ್ನಲ್ಲಿ ಏನಂದೆ? ಈಗ ಆಗ ನೀವು ನನಗೆ ಅದನ್ನು ಹೇಳಿದ್ರಲ್ವಾ, ಈಗ ನಾನು ಅದನ್ನೇ ನಿಮಗೆ ಹೇಳುದು. ನಿಮಗೇನು ಹೊಟ್ಟೆ ನೋವು? ಇರ್ಲಿ, ಅವನಿಗಲ್ವಾ. ಸ್ವಾಮಿ, ಮತ್ತೊಂದು ವಿಷಯ ಹೇಳ್ತೇನೆ. ನಾರಾಯಣ ಸ್ವಾಮಿಯ ಸುದರ್ಶನ ಸಾಮರ್ಥ್ಯ ಯಕಶ್ಚಿತ್ ದೇವೇಂದ್ರನಾದ ನನಗೆ. ನಿಮ್ಮಂತಹ ಯೋಗ್ಯತಾವಂತರು, ನೀವು ಅದನ್ನು ತಡೆಯುವಂತಹ ಸಾಮರ್ಥ್ಯ ಉಳ್ಳವರು ನನಗೆ ಆದೀತ. ಮತ್ತೆ ನಿಮಗೆ ಯಾಕೆ ಸ್ವಾಮಿ? ನಮಗೆ ತಲೆಗಟ್ಟಿ ಉಂಟು ಅಂತ ಬಂಡೆಗೆ ಹೋಗಿ ಬಡಿಯುವುದು ಯಾಕೆ? ತಲೆ ಉಳಿತದ? ಸುಮ್ಮನೆ ಹಾಗೆಲ್ಲ ಮಾಡಬಾರ್ದು. ಏನು ಕೇಳು, ಚಿಕ್ಕವರ ಮಾತು ಕೇಳಿದ್ರೆ ನಿಮ್ಮ ಮಂಡ್ಯ ಪುಡಿ ಆಗ್ತದೆ. ಅದರಲ್ಲಿಯೂ ರಾಜಕಾರಣಿಗಳನ್ನು ನಂಬಿದ್ರ ಅವರು ಹೋದ್ರು. ನಾನು ನಿಮ್ಮಲ್ಲಿ ಆ ಸುದರ್ಶನಲ್ಲಿ ಯುದ್ಧ ಮಾಡಿ ಅಂತ ಹೇಳಿದ್ನಾ? ಇಲ್ಲಲ್ಲ, ನನ್ನದು ತಪ್ಪಿಲ್ಲ. ನಾನೊಮ್ಮೆ ಸುಮ್ಮನೆ ಹೇಳಿದ್ದಪ್ಪ, ಅದು ರಾಜಕೀಯದಲ್ಲಿ ಹಾಗೆ. ನೀವು ಅದನ್ನು ತಲೆಗೆ ತಗೊಳ್ಬಾರ್ದಿತ್ತು. ತಲೆಗೆ ಹಾಕಿ ನಿಮ್ಮನ್ನು ನೋಡುವಾಗ ಬೇಸರ ಆಗ್ತದೆ. ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತದೆ ನೋಡು. ನಿಮ್ಮನ್ನು ನೋಡುವಾಗ ಬೇಸರ. ನನ್ನಂತವನನ್ನು ದೂಡಿ ಆಳ ನೋಡ್ತೀಯಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ನೋಡುವಾಗ ಬೇಸರ ಆಗ್ತದೆ. ಬೇರೆ ಕಚ್ಚೆಗೆ ಸೀರೆ ಬೇಕಾ? ಗೊತ್ತಾಯ್ತು ನಿನ್ನ ಹಣೆ ಬರ. ನೀ ಹೇಳಿದ್ದನ್ನು ಕೇಳಿ ಯಾರು ಹೋಗ್ತಾರ? ಅವರು ಮಣ್ಣು ತಿಂದು ಹೋಗ್ತಾರಲ್ಲ.
ಆಶಯವನ್ನು ಕೊಡ್ಲಿಲ್ಲ ಅಂತ ಓಡುವಾಗ ನನ್ನನ್ನು ಓಡಿಸ್ತಾ ಬಂದಿದ್ದಾನೆ. ಇನ್ಯಾರು ಕಾಯುವುದಕ್ಕಿದ್ದಾರೆ? ನಾಲ್ಮೊಗ ಬ್ರಹ್ಮದೇವರು ಬಿಟ್ಟರೆ ನನ್ನ ಬೇರೆ ಯಾರು ಕಾಯುವವರಿಲ್ಲ. ಸತ್ಯಲೋಕಕ್ಕೆ ಹೋಗ್ತೇನೆ ನೋಡು. ಬ್ರಹ್ಮದೇವರೇ, ನೀವೆಲ್ಲಿದ್ದೀರಿ ಸ್ವಾಮಿ? ಬ್ರಹ್ಮದೇವರೇ, ದುರ್ವಾಸನೆ ದೂರ ನಿಲ್ಲು. ಅಯ್ಯೋ, ಹರಕುಬಟ್ಟೆಯ ದುರ್ವಾಸನೆ ದೂರ ನಿಲ್ಲು. ಚಕ್ರ, ಸುದರ್ಶನ, ಅಂಬರೀಷನನ್ನು ಯಾರು? ನಾ ಕೆಣಕಲಿಕ್ಕೆ ಹೋಗಿ ಸುದರ್ಶನ ಈಗ ಚಕ್ರದ ಹಿಂದೆ ಹೋಗಿದ್ದಾನೆ. ಇಡೀ ಪ್ರಪಂಚವನ್ನೇ ನಡುಗಿಸಬಲ್ಲಂತ ನೀನು ಈಗ ಕಚ್ಚೆ ಹರ್ಕೊಂಡು ಓಡಿ ಬರ್ತಾ ಇದೆಯಲ್ಲ, ನಿನ್ನ ಕಚ್ಚೆ ಹರಿವಿಕೆಗೆ ಕಾರಣವಾದ್ರೂ ಏನು? ತಮ್ಮಯ್ಯ, ದುರ್ವಾಸನೆ ದೂರ ನಿಲ್ಲು. ದುರ್ವಾಸನೆ ಹೌದು ಸ್ವಾಮಿ. ಬ್ರಹ್ಮದೇವರೇ, ಒಂದು ರಕ್ಷಣೆ ಕೊಡಿ. ನನ್ನನ್ನು ಪೀಡಿಸ್ತಾ ಇದ್ದಾನೆ ಸುದರ್ಶನ. ಸತ್ಯಲೋಕೇಶನೇ, ಭಕ್ತ ಜನ ಸುರಧೇನುವೆ, ಭಕ್ತವತ್ಸಲನೇ, ಹಿರಣ್ಯ ಗರ್ಭನೇ, ಲೋಕೇಶನೇ, ಎಲ್ಲ ನಾನೇ ಪುಣ್ಯಾತ್ಮ. ಬ್ರಹ್ಮದೇವರೇ, ಒಮ್ಮೆ ಕಾಪಾಡು ಸ್ವಾಮಿ. ಎಂತೆಂತ ಪ್ರಸಂಗದಲ್ಲಿ ಯಾರ್ಯಾರನ್ನು ಅಡಿಮೇಲು ಮಾಡಿದಂತ ನೀನು ಈಗ ನೀನೇ ಅಡಿಮೇಲಾಗ್ತಾ ಇದೆಯಲ್ಲ. ಇದೇನು ನಿನ್ನ ಕೂರ್ಮಾವತಾರ ಓಡ್ತಾ ಇದ್ದೆ? ಇದು ಎರಡು ಬದಿಯೂ ಚೆನ್ನಾಗಿ ಕಾದಾಯ್ತು. ಹೌದಾ? ಇನ್ನು ಬಾಕಿ ಇನ್ನೊಬ್ಬರಿಗೆ ಉಪದ್ರ ಕೊಡುವಾಗ ನೆನಪಿಡ್ಬೇಕು, ನಮಗೂ ಬರ್ತದೆ ಹೇಳಿ. ಹತ್ರಿ ಸಂಭವ ವ್ಯಕ್ತಗಲಗವ ವ್ಯಕ್ತಿ ಶಪಿಸದ ವ್ಯಕ್ತಿಯುಳ್ಳವ ಸುತ್ತಿಲೋಕವ ಮತ್ತೇನಾಗವ ಅಗ್ನಿ ಸಂಭವ. ಅತ್ರಿಸುತ್ತಾನೆ. ಎಲ್ಲವನ್ನು ನಾನು ಕೂತಲ್ಲಿಂದಲೇ ಗಮನಿಸಿದ್ದೇನೆ. ಎಲ್ಲೆಲ್ಲ ಸುತ್ತಬೇಕು ಅಲ್ಲೆಲ್ಲ ಸುತ್ತಾಗಿದೆ. ಇನ್ನು ಓಡ್ಲಿಕ್ಕೆ ಜಾಗವೇ ಇಲ್ವೇ? ಒಂದು ಪರಿಹಾರ ಕೊಡಿ ಸ್ವಾಮಿ. ಯಾವುದಕ್ಕೆ? ಅವರನ್ನು ಒಂದು ತಡೀರಿ. ನಾನು ಏನಾದ್ರೂ ಸೃಷ್ಟಿ ಮಾಡ್ಲಿಕ್ಕೆ ಮಾತ್ರ ಇರುವ ವ್ಯಕ್ತಿ, ಪರಿಹಾರ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಯ್ಯಯ್ಯೋ. ಅದು ಶ್ರೀಹರಿಯ ಸುದರ್ಶನ. ಅದು ನಿನ್ನನ್ನು ಬಿಡು, ನನ್ನನ್ನೇ ಕೊಂದಿತು ಹೇಳಲಿಕ್ಕಾಗುವುದಿಲ್ಲ. ಅಷ್ಟು ಪ್ರಭಾವವುಳ್ಳಂತ ಸುದರ್ಶನ ಮುಂದೆ ಅದನ್ನು ನಿಯಂತ್ರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇನ್ನು ಈ ಸ್ವಲ್ಪ ಹೊತ್ತಲ್ಲಿ ಸುದರ್ಶನ ಇಲ್ಲಿಗೆ ಬರ್ಬೋದು. ನಿನ್ನನ್ನು ಹುಡುಕಿಕೊಂಡು ನೀನು ಸಿಗದಿದ್ದಾಗ ಕಂಬ ಕೊಡದ ದಬ್ಬನೆ ನನಗೆ ಹೊಡೆದ್ರೆ ಬ್ರಹ್ಮದೇವರ ಗತಿಯನ್ನು. ನಾರಾಯಣ ನಾರಾಯಣ, ನನ್ನಿಂದ ಆಗ್ಲಿಕ್ಕಿಲ್ಲ. ಅಯ್ಯೋ, ಇವರೊಂದು ಅವಸ್ಥೆ. ನೋಡುವ ಮುಂದೆ ಏನಾಗ್ತದೆ.
ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ಯಾರಿದ್ದಾರೆ? 3 ಮೂರ್ತಿಗಳಲ್ಲಿ ಒಬ್ಬರಾದಂತಹ ಪರಶಿವ ಬಿಟ್ರೆ ನನಗೆ ಬೇರೆ ಯಾರು ಕಾಯುವವರಿಲ್ಲ. ನನ್ನನ್ನು ಕಾಯುವವ ಲೋಕೇಶ, ಜಗದೀಶ, ವಿಶ್ವನಾಥ, ಶಂಭೋ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ದೇವರೇ, ನನ್ನನ್ನು ಕಾಪಾಡು. ದುರ್ವಾಸ ಮಹಾಮುನಿಗಳು ಸುದರ್ಶನನ ಬಾಧೆಯಿಂದ ತತ್ತರಿಸಿ ಹೋಗಿದ್ದೇನೆ. ಅಂಬರೀಷನಿಗೆ ನಾನು ತೊಂದರೆ ಮಾಡಿದೆ ಎನ್ನುವುದರಿಂದ ವಿಷ್ಣು ಭಕ್ತನಾದ ಅವನ ಮನೆ ಕಾಯುತ್ತಿದ್ದಂತಹ ಸುದರ್ಶನ ನನ್ನನ್ನು ಬೆನ್ನಟ್ಟುತ್ತಾ ಇದ್ದಾನೆ ಪ್ರಭು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಓಡಿ ಓಡಿ ಸಾಕಾಯಿತು. ಇದೋ ಕೈಲಾಸವನ್ನು ಏರಿದ್ದೇನೆ ಪ್ರಭಾ. ದುರ್ವಾಸನೆ ಕದಿಕೊಳ್ಳದಿರು ಯಥಾಸ್ಥಿತಿಯನ ಬೇಡಲಿಂದು ಮತಿ ಮರೆಯುತ್ತ ನಿವರ್ತಿಸಿದನ ಭಾಗರ ಸುತನ ಮೇಲೆ ತಕ್ಕಿಂತು. ಬಹಳ ತಪ್ಪು ಮಾಡಿದ್ದೀರಿ ನೀವು. ಸದಾಶಿವ, ಏನು ಸದಾಶಿವ? ಕಾಪಾಡು ಸ್ವಾಮಿ. ಎಲ್ಲವೂ ನಾನೇ, ಆದ್ರೆ ನೀವು ಮಾಡಿದ್ದು ತಪ್ಪಾಯಿತು. ಏನು ಮಾಡಿದ್ದೀರಿ? ಆ ಸುದರ್ಶನವನ್ನು ಬಿಡಿಸಿದ್ದೀರಿ ನೀವು. ಅಷ್ಟು ಮಾತ್ರವಲ್ಲ, ಆ ಮಹಾವಿಷ್ಣುವಿನ ಕೈಯಲ್ಲಿ ಇರಬೇಕಾದ ಚಕ್ರ, ಅದರ ಯೋಗ್ಯತೆ ಏನು, ಅದರ ಪರಾಕ್ರಮ ಏನು, ಅದರಲ್ಲಿಯೂ ನನ್ನಲ್ಲಿಗೆ ಬಂದಿದ್ದೀರಿ. ಈಗ ಆ ವಿಷ್ಣುವನ್ನು ವಿರೋಧಿಸಿ ಇಲ್ಲಿಗೆ ಬಂದ್ರೆ ಏನಾಗ್ತದೆ? ಹರಿಹರರಲ್ಲಿ ಭೇದವಿಲ್ಲ, ನನ್ನನ್ನು ವಿರೋಧಿಸಿದಾಗ ಆಗ್ತದೆ. ಆದ್ರೆ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ನೀವು ತಪ್ಪು ಮಾಡಿದ್ದೀರಿ. ಇಲ್ಲಿ ನಿಲ್ಲುವುದು ಬಹಳ ತಪ್ಪು. ಬೇಗ ಹೋಗಿ ಇಲ್ಲಿಂದ. ನನ್ನಿಂದಾಗ್ಲಿಕ್ಕಿಲ್ಲ. ಕೈಲಾಸದಿಂದ ನೀನು ಹೋಗದೇ ಇದ್ರೆ ನಾನೇ ಶಿಕ್ಷಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಮಾತ್ರ ಇರುವುದು, ಶ್ರೀಹರಿ. ಶ್ರೀಹರಿ, ವೈಕುಂಠ, ವೈಕುಂಠ. ಲೋಕದವರಿಗೆ ಬಟ್ಟೆ ತೋರಿಸಬೇಕಾದಂತಹ ಋಷಿವರೇಣ್ಯರು ನನ್ನ ಪದತಲದಲ್ಲಿ ಎದ್ದೇಳಿ. ಏನಾಗಿದೆ ನಿಮಗೆ? ಪರಿಭವವನ್ನು ನಾರಾಯಣ, ಏನು? ನೀ ನನ್ನ ಕೈ ಬಿಟ್ಟರೆ ಬೇರೆ ಯಾರು ಇಲ್ಲ ಸ್ವಾಮಿ. ಅಯ್ಯೋ, ಕೈ ಇನ್ನು ಹೋಗ್ಲಿಕ್ಕೆ ಜಾಗ ಇಲ್ಲ. ರಕ್ಷಣೆ ಮಾಡು, ಕಾಪಾಡು, ಉದ್ಧರಿಸು ಪ್ರಭೋ, ಉದ್ಧರಿಸು, ಉದ್ಧರಿಸು. ಅಯ್ಯ ಋಷಿಶ್ರೇಷ್ಠನೇ, ನನ್ನ ಪದತಲದಲ್ಲಿ ಬಿದ್ದು ನನ್ನನ್ನು ರಕ್ಷಿಸು ರಕ್ಷಿಸು ಅಂತ ಬೇಡಿಕೊಳ್ತಾ ಇದ್ದಿ. ಏನಾಗಿದೆ? ಅಂಬರೀಷ, ಚಕ್ರ, ದ್ವಾದಶ, ಪಾರಣೆ, ಕೋಪ, ಕೃತ್ಯ, ಒಟ್ಟು ಮಾಡಿದ ತಪ್ಪನ್ನು ಈ ರೀತಿಯಾಗಿ ಅನುಭವಿಸುವಂತಹ ಸ್ಥಿತಿ ನಿಮಗಾದದ್ದಕ್ಕೆ ನನ್ನ ಪದತಲದಲ್ಲಿ ಬಂದು ಕೇಳ್ತಾ ಇದ್ದೀರಲ್ಲ. ಹೌದು, ನಿಮ್ಮನ್ನು ಕಲಿಸಿಕೊಟ್ಟವನೇ ಕೆಲವು ತಪ್ಪು ಮಾಡಿದ್ದಾನೆ. ಆ ಕಾರಣಕ್ಕಾಗಿ ನಿಮಗೆ ಈ ಸ್ಥಿತಿ ಬಂತು. ಕೇಳು ಮುನಿಗುಲ ತಿಲಕ ಬೇಡು ಬೆನನ ಭಾಗ ಬಾಲಕನ ವ್ರತವನಾಚರಿಸೇ
ಮೇಲು ಬಾಯ್ತವನ್ನ ಕೊಲ್ಲಲಾಲೋಚಿಸಿದ ಕೆಟ್ಟ ಚಾಟಿಯನ್ನು ತೋರಿ ಹಾಳದೆ ಮುರಿದಿಲಗ ಸ್ವಾಮಿ, ಯಾವಾತನು ಶ್ರದ್ಧೆಯಲ್ಲಿ ಅಚಲವಾದ ವಿಶ್ವಾಸವನ್ನು ನಿರಿಸಿ ಬದುಕನ್ನು ಕೊಡ್ತಾನೋ ಅವ ಯಾವ ಕಾರಣಕ್ಕೂ ತನ್ನ ಭಕ್ತಿಯಲ್ಲಿ ವಿಚಲಿತನಾಗುವುದಿಲ್ಲ. ಆದ್ರೆ ವಿಷಮ ಸ್ಥಿತಿ ಬಂದಾಗಲೇ ದೇವರಿದ್ದಾನೆ ಅಂತ ಕಾಣಿಸಿಕೊಳ್ಳುವವನು ನಿನ್ನನ್ನು ಕಳುಹಿಕೊಟ್ಟವ ಯಾರು ಅಂತ ಹೇಳ್ಬೇಕಾ? ಇಲ್ಲ, ಬೇಡಲ್ಲ. ಬೇಡ. ಅವನಿಗೆ ವಿಷಮ ಸ್ಥಿತಿ ಬಂದಾಗ ಮಾತ್ರ ದೇವರು ಬೇಕು ಅಂತ ಅನಿಸುವುದು. ದೇವರಾದ ನಾವುಗಳು ಭಕ್ತರು ಕ್ರಯಕ್ಕೆ ಭಕ್ತಿಯ ಮೂಲಕವಾಗಿ ಪಡೆದುಕೊಳ್ತಾರೆ. ನಾವು ಭಕ್ತರ ಅಧೀನರಿದ್ದೇವೆ. ಯಾವ ಕಾರಣಕ್ಕೂ ನಾವು ಅವರ ವಶವಾಗಿರುವಾಗ ಅವರೆಸಗುವಂತಹ ಕರ್ತವ್ಯಕ್ಕೆ ನಾವು ಸರಿಯಾಗಿ ಫಲವನ್ನು ಕೊಡಬೇಕೇ ಹೊರತು ಅದಕ್ಕೆ ವ್ಯತಿರಿಕ್ತವಾಗಿ ನಾವು ವ್ಯವಹರಿಸುವುದಕ್ಕಾಗುವುದಿಲ್ಲ. ಸುದರ್ಶನವನ್ನು ನಾನು ಈಗಾಗಲೇ ಅಂಬರೀಷನಿಗೆ ಕೊಟ್ಟಾಗಿದೆ. ತಟೆಯನ್ನೊಡ್ಡುವ ಸಾಮರ್ಥ್ಯ ಈ ಕಾಲಕ್ಕೆ ನನ್ನಲ್ಲಿಲ್ಲ. ನೀ ಬದುಕಬೇಕು ಅಂತ ಇದ್ರೆ ಅಂಬರೀಷನ ಬಳಿಗೆ ಹೋಗು. ಆಯ್ತು. ಮುನೀಶ್ವರನು ನೃಪತಿ ಸ್ವಾಮಿ, ಏನಿದು? ಎಂತದ್ದು? ಹೇಳಿ 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 ಹೇಳಿ. ಸುದರ್ಶನ, ನಾ ಕೈ ಕೊಟ್ಟು ಎಬ್ಬಿಸಿದ್ರೆ ಅಪಚಾರ ಆಗ್ಲಿಕ್ಕಿಲ್ಲ. ಏನಾಯ್ತು ಸ್ವಾಮಿ? ಹೊಡಿತಾ ಇದ್ದಾನೆ. ಯಾರು? ಸುದರ್ಶನ. ಅಲಿದರಳು ಬೆಂದತ್ತುತ ಆ ಸುದರ್ಶನವು ಗುರು ಗುರು ಮುನಿಯ ಸರಿಸಗೆ ಗಾಯನು ಎಣುಸಿದೆ ಜಲಪನೆಂದರು ನಯದುಳ್ಳು ನನಗೊಂದು ತೋಚಿತಾ ಇಲ್ಲ. ಏನಾಗುತ್ತಾ ಉಂಟು? ವೈಕುಂಠಕ್ಕೆ ಹೋದ್ರೂ ಹೇಳ್ತಾನೆ, ನನಗಾಗೋದಿಲ್ಲ ನನ್ನ ಬಂಟನನ್ನು ತಡೆಯುವುದಕ್ಕೆ. ಎಲ್ಲಿ ತಪ್ಪು ಮಾಡಿದ್ದೀರೋ ಅಲ್ಲೇ ಬಿದ್ದಲ್ಲೇ ಹೆಕ್ಕಬೇಕು, ಬಿಟ್ಟರೆ ಇದ್ದಲ್ಲೆಲ್ಲ ಹುಡುಕುವುದಲ್ಲ. ಅದಕ್ಕೆ ನಾ ಬಿದ್ದ ಜಾಗಕ್ಕೆ ಬಂದಿದ್ದೇನೆ. ಮಹಾನುಭಾವನೇ, ಸೂರ್ಯವಂಶೀಯನೇ, ಪುಣ್ಯಾತ್ಮನೇ, ಅಂಬರೀಷನೇ, ಕಾಪಾಡು ತಂದೆ. ಸ್ವಾಮಿ, ಏನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ. ನೀ ಬಿಟ್ಟಿದ್ದೀರಿ ಯಾರಿದ್ದಾರೆ? ತಾವು ನಮಿಸ ಕೂಡ, ನನ್ನನ್ನು ರಕ್ಷಿಸು. ತಾವು ತಗ್ಗ ಕೂಡ. ಸುದರ್ಶನ ತಾವು ಬಾಧೆ. ಇಲ್ಲ, ಚಿಂತಿಸಬೇಡಿ, ಚಿಂತಿಸಬೇಡಿ. ಯಾವುದೋ ಕೃತ್ಯ ನನ್ನನ್ನೇ ಬೆನ್ನಟ್ಟುವುದಕ್ಕೆ, ಆಕ್ರಮಿಸುವುದಕ್ಕೆ ಸನ್ನದ್ಧವಾಯಿತು ಅಂದಾಗ ಪ್ರಾರ್ಥಿಸಿದ್ದು ಸತ್ಯ. ನಿಮ್ಮನ್ನು ಪೀಡಿಸುವುದಕ್ಕಾಗಿ ಅಲ್ಲ ಸ್ವಾಮಿ. ಸುದರ್ಶನ ಅಲ್ವೋ? ನಾನು ಆರಾಧಿಸಿದ ದೈವತ ಹೌದು ತಾನೆ. ಬರಲಿ, ನೋಡೋಣ. ತಾವು ಚಿಂತಿಸಬೇಡ. ಕೇಳು ಸುದರ್ಶನ ದೇವವರೇಣ್ಯ ತಾಳದೆ ರೋಷವ ತೋರು ಕಾರುಣ್ಯ ಮೇಲುವಯದಿ ಬಿದರ ಸಂಹರಣ ಶ್ರೀಲೋಲನೊಲ್ಲದ ಕಾರ್ಯ ನಿರ್ವಹಣ ಸುದರ್ಶನ ಶಾಂತನಾಗಬೇಕು. ಸುದರ್ಶನ ದೇವ ಶಾಂತನಾಗ.
ಶಾಂತನಾಗಬೇಕು. ರಾಜನ್ ವರ್ಣದಲ್ಲಿ ಉಚ್ಚಸ್ತರೀಯರಾದಂತಹ, ಆಶ್ರಮದಲ್ಲಿ ಜ್ಯೇಷ್ಠತೆಯನ್ನು ಹೊಂದಿದಂತಹ, ಮುನಿ ಸದಸ್ಯನಲ್ಲಿ ಅಪರಿಮಿತ ಗೌರವವನ್ನು ಹೊಂದಿದಂತಹ, ಸರ್ವಾದರಣೀಯರಾದಂತಹ, ಪಶುಪತಿಯ ಅಂಶ ಸಂಭೂತರಾದಂತಹ ಆಚಾರ್ಯ ದುರ್ವಾಸರು, ಮಹರ್ಷಿವರೇಣ್ಯರು, ಅವರು ನನ್ನ ಮನೆಗೆ ಅತಿಥಿಯಾಗಿ ಆಗಮಿಸಿ ಉಪಚರಿಸಬೇಕಾದ ಸ್ಥಾನದಲ್ಲಿ ನಾನಿರುತ್ತಾ ಅವರ ಮೈ ಮೇಲೆ ಕೈ ಮಾಡಿ ಅವರ ನಾಶಕ್ಕೆ ಸಂಕಲ್ಪವನ್ನು ತೊಡಕೂಡದು. ನನಗಾಗಿ ನಾನು ಆರಾಧಿಸಿದಂತಹ ದೈವತ ಉಗ್ರತೆಯನ್ನು ವ್ಯಗ್ರತೆಯನ್ನು ಕೈಬಿಟ್ಟು ಶಾಂತರಾಗಬೇಕು. ರಾಜನ್ ಓ. ಈ ರೀತಿಯಾಗಿ ಪ್ರತ್ಯಕ್ಷಗೊಳ್ಳುವುದಕ್ಕೆ ಕಾರಣ ಉಂಟು. ಏನು? ಹರಿಭಕ್ತರಾದವರಿಗೆ ಉಪಟಳವನ್ನು ಕೊಟ್ಟರೆ ಹಾ. ಅಂತವರನ್ನು ಮಾಡಿಯೇ ಆಗುವಂತಹ ಶಕ್ತಿ ಇದು. ಅದೇ ಹೌದಾದರೆ ಅನುಮಾನಿಸದೆ ಎಲ್ಲ ತಲೆಯನಿಗಾಡು ಮನಿಪ ದೂರ್ವಾಸನ ಶಿರವ ಕಾಪಾಡು ಎನ್ನುತ್ತ ಭಕ್ತಿಯಲ್ಲಿ ಬಂದರಗಲುಂಡುತನೋ ಸನುಮತಿ ಸುತ್ತ ಹಿಂದಿರುಗಿದನವನೋ ಅನುಮಾನಿಸದೆ ಎಲ್ಲ ತಲೆಯನಿಗಾಡು ಹರಿಶರಣನೆಂಬುದೇ ನನ್ನ ಯೋಗ್ಯತೆಯಾಗಿ ಹರಿಶರಣನಿಗೆ ಉಪಟಳ ಕೊಡುವವರ ಸರ್ವನಾಶವೇ ಸುದರ್ಶನನ ಸಂಕಲ್ಪ ಹೌದು ಅಂತಾದರೆ ಹರಿಶರಣರಿಗೆ ಶರಣು ಬಂದವರು ಹರಿಯ ಶರಣರೇ. ಹರಿ ವಿರೋಧಿಗಳೆಲ್ಲ ದುರ್ವಾಸರು ಮಾತ್ರವಲ್ಲ, ಮತ್ತೆ ಅತಿಥಿ ದೇವೋಭವ ಅಂತ ನಾ ಮಾನಿಸಿದ್ದೇನೆ ಅವರನ್ನು. ಓಹೋ, ನನಗೆ ಪ್ರತ್ಯಕ್ಷನಾದಂತಹ ಆ ಪುರುಷೋತ್ತಮನಾದ ಶ್ರೀಹರಿ ಬೇರೆ ಅಲ್ಲ, ಅನುಗ್ರಹಿಸುವುದಕ್ಕೆ ಉಂಡು ಆಶೀರ್ವದಿಸುವುದಕ್ಕೆ ಬಂದಂತಹ ಆಚಾರ್ಯ ದುರ್ವಾಸರು ಪ್ರತ್ಯೇಕವಲ್ಲ. ಪ್ರತ್ಯಕ್ಷನಾದಂತಹ ಪುರುಷೋತ್ತಮನಿಗೆ ಅಪಚಾರವಾಗುವುದು ಒಂದೇ, ನಾ ಮಾನಿಸಬೇಕಾದ ದುರ್ವಾಸನ ರೋಮಲುಗಾಡುವುದು ಒಂದೇ. ಆರಾಧಿಸಿದಂತಹ ದೈವತವೇ ಮುನಿದು ಕೊಲ್ಲುವುದಕ್ಕೆ ಹೊರಟಿದೆ, ಸ್ವಧರ್ಮ ಬಾಧೆಗೆ ಹೊರಟಿದೆ ಅಂತಾದರೆ ಏಕಾದಶಿ ವ್ರತ ದ್ವಾದಶಿಯ ಪಾರಣೆ ನನಗೆ ಮುಖ್ಯವೇ ಹೌದು. ಅತಿಥಿ ಪೂಜನವು ಅಷ್ಟೇ ಪ್ರಾಮುಖ್ಯವಾದದ್ದು. ಸಂಕಲ್ಪದಲ್ಲಿ ಸರ್ವನಾಶ ಇರುವುದಾದರೆ ಆಗಿ ಹೋಗಲಿ, ನನ್ನೆಣಿಕೆಯಂತೆ ದೇವತೆಗಳು ವರ್ತಿಸಬೇಕು ಅಂತ ಆಗ್ರಹಿಸುವುದಕ್ಕಿಲ್ಲ ಜೀವನು ನಾನು. ಆದರೆ ದುರ್ವಾಸರನ್ನು ಸ್ಪರ್ಶಿಸುವ ಮೊದಲು ಸುದರ್ಶನನ ಸಹಸ್ರಾರ ಈ ಅಂಬರೀಷನ ಶಿರವನ್ನು ಕತ್ತರಿಸಬೇಕು. ಭಕ್ತಿಗೆ ಮೆಚ್ಚಿದ್ದೇನೆ. ಇನ್ನು ಮುಂದೆ ಕೊಡಲವನ್ನು ಕೊಡುವುದಿಲ್ಲ. ನಾ ಯಾವ ಸ್ಥಳದಲ್ಲಿದ್ದೇನೋ ಅದೇ ಸ್ಥಳವನ್ನು ಸೇರಿಕೊಳ್ಳುತ್ತೇನೆ. ಕೇಳ ಬಗೆದವನೊಡನೆ ಖಗೆತನ ಮಾಡಿಕೊಳ್ಳದೆ ಎನ್ನನುಳುಗಿದ ರೂಢಿ ಬಾಲಕ ನಿನ್ನ ಗುಣವನು ಹಾಡುತ್ತಿರಲನು ಗಾಲವು ಅಂಬರೀಷ ಆಚಾರ್ಯರೇ, ನಾನು ನಿಮಗೆ ಹೀಗೆ ಇರಬೇಕು ಅಂತ ನಿರ್ಬಂಧಿಸುವುದಲ್ಲ, ನೀವಿರುವ ದಯನೀಯ ಸ್ಥಿತಿಯನ್ನು ಕಾಣುವುದಕ್ಕಾಗಲಿಲ್ಲ ನನಗೆ. ಏನು ಸ್ವಾಮಿ, ಪ್ರಪಂಚಕ್ಕೆ ಇದೊಂದು ಪಾಠ. ಏನು ಪಾಠ ಸ್ವಾಮಿ? ನಾರಾಯಣ ಭಕ್ತರನ್ನು ಕೆಣಕಿದವನಿಗೆ ಮೈಯಲ್ಲಿ ಬಟ್ಟೆ ಇಟ್ಟುಕೊಳ್ಳುವುದಕ್ಕೂ ಹಣೆ ಬರ ಇರುವುದಿಲ್ಲ ಎನ್ನುವುದಕ್ಕೊಂದು ಪಾಠ. ಇದ್ದದ್ದು ಕೂಡ ಬೆವರಿನಿಂದ ಒದ್ದೆಯಾಗಿ ಹೋದ ಸ್ಥಿತಿ ಇದು. ನಾ ಯಥಾರ್ಥಕ್ಕೂ ಬತ್ತಲೇ ಆಗಬೇಕಿತ್ತು, ಇಷ್ಟಾದ್ರೂ ಉಂಟಲ್ಲ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಆದರೆ ನಿಮ್ಮ ಅಂತರಂಗ ಏನು ಅಂತ ಲೋಕದ ಮುಖದಲ್ಲಿ ಬೆತ್ತಲಾಯಿತು. ಭಕ್ತ ಅಂಬರೀಷ ನೀನು. ಕಚ್ಚಿದವರ ಪಾಲಿಗೆ ಸಿಹಿಯನ್ನು ಕೊಡುವುದು ಕಬ್ಬು, ಕಲ್ಲಸದವರ ಪಾಲಿಗೆ ಹಣ್ಣನ್ನು ಕೊಡುವುದು ಮರ, ತಾನು ಇಳಿದು ಕದಡಿದ್ರೂ ನೀರನ್ನ ತಂಪನ್ನು ಕೊಡುವುದು ನದಿ. ಈ ಪ್ರಪಂಚದಲ್ಲಿ ನದಿಗೆ, ಮರಕ್ಕೆ, ಕಬ್ಬಿಗೆ ಇರುವಂತಹ ಒಂದು ಗುಣವು ನನ್ನಲ್ಲಿ ಇಲ್ಲದಾಗಿ ಹೋಯ್ತಲ್ಲ. ಯಾಕೆ ಹೀಗೆಲ್ಲ ಆಯಿತು ಕೇಳಿದರೆ, ತ್ರಿಕಾಲಜ್ಞಾನಿಯಾದಂತಹ ದುರ್ವಾಸ ಇಂತಹ ಒಂದು ಪ್ರಸಂಗದಲ್ಲಿ ಯಾಕೆ ಪಾತ್ರ ವಹಿಸಿದ ಕೇಳಿದ್ರೆ, ಅಂಬರೀಷ ಸ್ವಾಮಿ, ನಿಚ್ಚಟವಾದ ಅವಿಚ್ಛಿನ್ನವಾದಂತಹ ನಿನ್ನ ಭಕ್ತಿ ಪ್ರಪಂಚ ಮುಖದಲ್ಲಿ ಅನಾವರಣಗೊಳ್ಳುವುದಕ್ಕೆ ನಾನೊಂದು ಸಾಧಕವಾದೆ, ನಾನೊಂದು ಭಾಜನನಾದೆ. ಇಲ್ಲದೆ ಇದ್ರೆ ಕಾಲದ ಗರ್ಭವನ್ನಾದರೂ ಬಗೆದು ನೋಡಬಲ್ಲಂತಹ ಭವಿಷ್ಯಜ್ಞಾನಿಯಾದ ನನಗೆ ಅಂಬರೀಷನ ಭಕ್ತಿಯ ಪರಾಕಾಷ್ಠತೆ, ಭಕ್ತಿಯ ಪಾವಿತ್ರತೆ ನನಗೆ ಅರ್ಥ ಆಗುವುದಿಲ್ವೇ?
ನೀನು ಪಾರಣೆಗೆ ಕೂತ್ಕೊಳ್ಳಿಲ್ಲ, ಕೇವಲ ಶುದ್ಧೋದಕವನ್ನು ಕುಡಿದದ್ದು ಮಾತ್ರ. ಸತ್ಯ. ತಾನು ಮಾಡುತ್ತಿರುವಂತಹ ಕರ್ತವ್ಯದಲ್ಲಿ ಲೋಪ ಬಂತು ಅಂತಾದ್ರೆ ನೀ ಮಾಡಿದ್ದಕ್ಕೆ ಫಲ ಇಲ್ಲ ಅಂತರ್ಥ. ಕರ್ತವ್ಯವನ್ನು ಲೋಪವಾಗುವಂತೆ ನಾನು ಅವಕಾಶ ಮಾಡಿ ಕೊಡಬಾರ್ದಿತ್ತು. ನಾನು ತಡ ಮಾಡಿ ಬಂದದ್ದೇ ನೀನು ಹಾಗೊಂದು ಪ್ರಕರಣದಲ್ಲಿ ಭಾಗಿಯಾಗಬೇಕು ಅಂತ. ಹಾಗಾದ್ರೆ ಪರೀಕ್ಷೆಯೇ ತಮ್ಮ ಉದ್ದೇಶ. ಪ್ರಸ್ತಾಪತ್ವೇನ ಒಂದು ಮಾತು ನೀ ಹೇಳಿದ್ದಿ, ಸಿಟ್ಟನ್ನೇ ಆಭರಣವಾಗಿ ಇರಿಸಿಕೊಳ್ಳಬಲ್ಲವರು ತಾವು. ಸತ್ಯವೇ? ಹೌದು. ನನ್ನ ಸಿಟ್ಟಿನ ಆಭರಣವನ್ನು ನಾನು ಕೈಗೆತ್ತಿಕೊಳ್ಳುವಂತೆ ನಾನೇ ಒಂದು ಕಾರ್ಯರಂಗವನ್ನು ನಿರ್ಮಾಣ ಮಾಡಿದ್ದು. ಈಗ ಪರೀಕ್ಷೆ ಮಾಡಿದಂತಹ ನೀವು ಫಲಿತಾಂಶ ಏನು ಅಂತ ನಿರ್ಣಯಿಸಿ ಹೇಳಬೇಕು. ಅಂಬರೀಷ, ದುರ್ವಾಸನೆ ಹೆಚ್ಚು ಕ್ರಯದ ಕತ್ತರಿ ಬಟ್ಟೆಯನ್ನು ತುಂಡು ಮಾಡ್ತದೆ, ಕಡಿಮೆ ಕ್ರಯದ ಸೂಜಿ ನೂಲು ಬಟ್ಟೆಯನ್ನು ಒಂದು ಮಾಡ್ತದೆ, ಹೊಲಿದು ಕೊಡ್ತದೆ. ಪ್ರಪಂಚದಲ್ಲಿ ಮೌಲ್ಯ ಯಾವನಿಗೆ ಹೆಚ್ಚುಂಟು ಎನ್ನುವುದರಿಂದ ಅಲ್ಲ, ಅವನ ಗುಣನಡತೆ ಹೇಗೆ ಒಂದು ಮಾಡ್ತಾನೋ ಎರಡು ಮಾಡ್ತಾನೋ ಎನ್ನುವುದರಿಂದ ಇರುವುದು. ನರ ಪ್ರಪಂಚದಲ್ಲಿ ಹುಟ್ಟಿ ಮನುಷ್ಯ ಜೀವವನ್ನು ಧಾರಣೆ ಮಾಡಿ ಪ್ರತಿಪಾಲಕನಾಗಿ ನೀನು ನಿಷ್ಠೆಯನ್ನು ಭಕ್ತಿಯ ಮೂಲಕವಾಗಿ ಭಗವಂತನ ಪದತಲದಲ್ಲಿ ಇರಿಸಿ ಪುಟಕಿಟ್ಟ ಚಿನ್ನದ ಹಾಗೆ ಮೆರಗುತ್ತಿರುವಂತಹ ನಿನ್ನನ್ನು ನಾನು ಏನು ಅಂತ ಹೇಳಿ ಧನ್ಯನಾದೆ. ನಿನ್ನ ಭಕ್ತಿಗೆ ನಾನು ಸೋತೆ. ವರ್ಣ ಜ್ಯೇಷ್ಠತೆ, ಆಶ್ರಮ ಜ್ಯೇಷ್ಠತೆ ತಮ್ಮದ್ದು ಸುದರ್ಶನವನ್ನು ನಿವೇದಿಸಿಕೊಂಡೆ. ಆಚಾರ್ಯವರ ಹರಿಹರರಲ್ಲಿ ಪರಿಭೇದ ಉಂಟು ಎಂಬುದಕ್ಕಾಗಿ ಏಕಾದಶಿಯನ್ನು ಆಚರಿಸುವುದಕ್ಕೆ ತೊಡಗಿದ್ದಲ್ಲ. ಎರಡೂ ಶಬ್ದದ ಮೂಲ ಧಾತು ಒಂದೇ, ಹರಣೆ ಅಂತ. ಪಾಪಾಪಹಾರವನ್ನು ಮಾಡುವವನು ಹರಿಯಾದರೂ ಹರನಾದರೂ. ಹರಿಭಕ್ತನಾದಂತಹ ನನ್ನಲ್ಲಿ ಪಾಪಲೇಶವಾದರೂ ಇದ್ದರೆ ಅಪಹರಿಸಿ ತಿದ್ದಿ ತೀಡಿ ಸುಂದರ ಶಿಲ್ಪವಾಗಿಸುವ ಸಂಕಲ್ಪ ತೊಟ್ಟು ನೀವೆಲ್ಲಿಂದ ಇಲ್ಲಿಗೆ ಇಳಿದು ಬಂದಿರೋ ನನಗೆ ಗೊತ್ತಿಲ್ಲ. ಆದ್ರೆ ನೀವೊಡ್ಡಿದಂತಹ ಪರೀಕ್ಷೆಯ ಕುಲುಮೆಯಲ್ಲಿ ಬೆಂದು ಪುತ್ತಳಿ ಅಂತ ನೀವೇ ಘೋಷಿಸುವ ಹಾಗೆ ಆದದ್ದರಲ್ಲಿ ಸಮಾಧಾನ ಉಂಟು. ಸ್ವಾಮಿ, ಒಂದುಂಟು, ಹರಿಯೇ ಒಲಿದು ನಿಂತರು ನೀವು ಬಂದು ನಿಂತರು ನನಗೆ ಪರಿಭೇದ ಇಲ್ಲ ಅಂತ ಪ್ರಾಮಾಣಿಕವಾಗಿ ಆಡಿದ್ದೇನೆ. ಯಾಕೆ ಅಂದರೆ ನಿಮ್ಮೊಳಗೆ ಹರಿಯನ್ನು ಕಾಣಲಾಗದವನು, ದಿವ್ಯ ಕಾಯದಲ್ಲೂ ಹರಿಯನ್ನು ಗುರುತಿಸಲಾರೆ ನಾನು. ನನಗೆಲ್ಲರೂ ಒಂದೇ, ಎಲ್ಲರೂ ಆರಾಧ್ಯರೇ, ಪೂಜ್ಯರೇ. ಆದ್ದರಿಂದಲೇ ನಮಗೆ ವ್ರತಭಂಗಕ್ಕೊದಗಿದ ಆತಂಕ ದೂರ ಆಗಬೇಕು ಅಂತ ಸುದರ್ಶನಲ್ಲಿ ಪ್ರಾರ್ಥಿಸಿದ ನಾನು, ನೀವು ಹೊರಟು ದಿನ ಎಷ್ಟಾಯಿತು ಅಂತ ಲೆಕ್ಕಿಸಲಿಲ್ಲ. ಇದ್ದ ಆಸನ ಬದಲಿಸದೆ ಅನ್ನಪಾನಗಳನ್ನು ತೊರೆದು ನಿಮಗಾಗಿ ಕಾಯ್ತಾ ಉಳಿದೆ. ಆದ್ದರಿಂದ ಈಗ ನನ್ನ ಪ್ರಾರ್ಥನೆ ಏನು ಗೊತ್ತೋ, ನಿಮ್ಮಲ್ಲಿ ಇಲ್ಲ ಅಂತಲ್ಲ, ಸೇವೆ ಸ್ವೀಕರಿಸುವುದಕ್ಕೆ ನೀವು ಇನ್ನೊಮ್ಮೆ ಮಿಂದು ಬಂದರೆ ಮಡಿ ವಸ್ತ್ರವನ್ನು ನಾನು ಒದಗಿಸ್ತೇನೆ. ಪಟ್ಟಪೀತಾಂಬರದಿಂದ ಸುಶೋಭಿತರಾಗಿ ಪರಮಾತ್ಮನಂತೆಯೇ ಕುಳಿತುಂಡು ಹರಸಬೇಕು. ಈ ವ್ರತವನ್ನು ಆಚರಿಸಿದ ನನಗೆ ಮಾತ್ರ ಅಲ್ಲ, ಏಕಾದಶಿಯನ್ನು ಆಚರಿಸಿ ದ್ವಾದಶಿಯ ಪಾರಣೆಯನ್ನು ಮಾಡುವ ಪ್ರತಿಯೊಬ್ಬರಿಗೂ ನೀವು ಇಂದು ಮಾಡಿದ ಆಶೀರ್ವಾದ ಉತ್ತರೋತ್ತರವನ್ನು ಕಲ್ಪಿಸಬೇಕು. ಹಾಗೊಂದು ಕೃಪೆ ಮಾಡಿ. ಇನ್ನು ಮುಂದೆ ದುರ್ವಾಸನ ಒಳಗೊಂಡು ಅಥವಾ ನನ್ನ ಹೆಸರಿನಲ್ಲೇ ಬರುವಂತಹ ಒಂದು ದ್ವಾದಶದ ಪಾರಣೆ ನಾ ಮಾಡಿದ್ದರಿಂದ ನಾನು ದಿವಾಸ ಊಟ ಮಾಡ್ತೇನೆ ಅಂತ ಏನೂ ಇಲ್ಲ. ನಾನು ಊಟ ಮಾಡಿದ್ರು ಮಾಡದೇ ಇದ್ರು ಜನರು ಹೇಳುವುದು ನಿತ್ಯೋಪವಾಸಿ ದುರ್ವಾಸ ಅಂತ. ಉಂಡು ಉಪವಾಸಿ ಆಗುವ ಬಗೆ ಹೇಗೆ ಅಂತ ನಿಮಗೆ ಗೊತ್ತು. ತಮಗಾಗಿ ತಾವು ಉಣ್ಣುವವರು ಏನು ತಿಂದ್ರು ಏನು ಉಂಡ್ರು ಕೂಡ ಪಾಪವನ್ನೇ ಉಣ್ಣುವುದು. ಆದರೆ ಉಂಡು ಉಪವಾಸಿಯಾಗಿರುವವರು ಸಾಧನೆ ಮಾಡುವುದಕ್ಕೆ ಬೇಕಾದಂತಹ ಮಾಧ್ಯಮವಾಗಿ ಶರೀರವನ್ನು ಅಂಗೀಕರಿಸಿ ಅದಕ್ಕಾಗಿ ಇದನ್ನು ಉಳಿಸಿಕೊಳ್ಳಬೇಕು ಅಂತ ಉಣ್ಣುವವರು. ಬಿಸಾಡಿದ ಕಲ್ಲನ್ನಾದರೂ ತಾನು ಏರುವ ಪಾವಟಿಕೆಯನ್ನಾಗಿ ಮಾಡಿದ ನಿನ್ನ ಮನೆಯಲ್ಲಿ ನಾನು ಊಟ ಮಾಡದೆ ಮತ್ತೆ ಯಾರ ಮನೆಯಲ್ಲಿ? ಮೊದಲು ಸ್ನಾನ, ಮತ್ತೆ ಬೇಕಾದ ಶುಭ್ರ ವಸ್ತ್ರ, ಆ ನಂತರ ಪಾರಣ. ಊಟ ಮಾಡಿದ ಮೇಲೆ ಹುಡುಕಬೇಡ. ಇಲ್ಲ ಹಾಗೆ ಅಂತ ನಿಮ್ಮಂತಹ ಮಹನೀಯರು ಇನ್ನು ಯಾವ್ಯಾವಾಗ ಪ್ರಸಂಗ ಬಂದ್ರೆ ನಾ ಬಂದೆ. ಆದಿ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.